ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರೇ, ಕಲಾವಿದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸನ್ನಿಧಿ. ಇದು ಕಲಾವಿದರ ಕಲಾ ಜೀವನವನ್ನ ಅವರಿಂದಲೇ ಕೇಳಿ ತಿಳಿಯುವಂತಹ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆ ಇದ್ದಾರೆ ಒಬ್ರು ಖ್ಯಾತ ರಂಗಭೂಮಿ ಕಲಾವಿದರಾದ ಅಕ್ಷತ್ ಇವರು ವೃತ್ತಿಯಲ್ಲಿ ವಕೀಲರು. ಬನ್ನಿ ಇವರನ್ನ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ವೆಲ್ಕಮ್ ಟು ದಿ ಶೋ. ಸೊ ಹೇಳಿ, ನಿಮ್ಮ ಈ ಕಲಾವಿದ ಜರ್ನಿ ಎಲ್ಲಿಂದ ಹೇಗೆ ಯಾವಾಗ ಶುರುವಾಯಿತು ಅಂತ? ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದು 2015ರಲ್ಲಿ. ಡ್ರಾಮಾ ಅಂಚಿ ಇಂಚಿ ತೂವಡ ಅಂತ ಹೇಳಿ. ರಚನೆ ದಿನಕರ್ ಭಂಡಾರಿ ಕಣಂಜಾರು, ಡೈರೆಕ್ಷನ್ ಪ್ರಭಾಕರ್ ಆಚಾರ್ಯ ಮೂಡುಬೆಳ್ಳೆ ಇವರು. ಸೊ ಅಲ್ಲಿಂದ ನಿಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ನಿಮ್ಮ ಮನೆಯವರ ಸಪೋರ್ಟ್ ಹೇಗಿತ್ತು? ಅಂದ್ರೆ ಇಂಥ ಫೀಲ್ಡ್ ಅಲ್ಲೆಲ್ಲ ಬರ್ಬೇಕಾದ್ರೆ ಮನೆಯವರ ಸಪೋರ್ಟ್ ಜಾಸ್ತಿ ಬೇಕಾಗ್ತದೆ. ಸೊ ಮುಂಚೆ ಹೇಗಿತ್ತು, ಈಗ ಹೇಗಿದೆ? ಇಲ್ಲ, ಮನೆಯಲ್ಲಿ ತುಂಬಾ ಸಪೋರ್ಟ್ ಇದ್ದಾರೆ. ಮುಂಚೆ ನನ್ನ ತಂದೆ ಯಕ್ಷಗಾನ ಟೀಚರ್ ಆಗಿದ್ರು. ಸೊ ಅವರು ಫಸ್ಟಿಗೆ ಹೇಳ್ತಿದ್ರು, ಯಕ್ಷಗಾನ ನೀವು ಹೋಗು, ಯಕ್ಷಗಾನ ಆದರೂ ಮಾಡು, ಇದು ಸ್ವಲ್ಪ ಕಮ್ಮಿ ಮಾಡು ಅಂತ ಹೇಳ್ತಿದ್ರು. ಮತ್ತೆ ಆಯ್ತು ಹೋಗ್ತಾ ಇರೋ, ಮತ್ತೇನು ಹೇಳಲಿಲ್ಲ. ನೀವು ಯಕ್ಷಗಾನದಲ್ಲಿ ಮಾಡಿದ್ರಾ? ಯಕ್ಷಗಾನದಲ್ಲಿದ್ದೆ ನಾನು. ಮತ್ತೆ ಈಗ ನೀವು ವೃತ್ತಿಯಲ್ಲಿ ವಕೀಲರಾಗಿ ಕೆಲಸ ಮಾಡ್ತಿದ್ದೀರಿ. ಸೊ ಅದು ಸಹ ತುಂಬಾ ಬ್ಯುಸಿ ಇರುವ ಸ್ಕೆಡ್ಯೂಲ್. ಸೊ ನೀವು ಅದನ್ನು ಮತ್ತೆ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಏನಿಲ್ಲ, ಹಗಲಿಗೆ ಅದೇ ಆಗ್ತದೆ ಆಫೀಸ್ ಅದು. ಮತ್ತೆ ಸಂಜೆ ಬಂದ್ರೆ ಡ್ರಾಮಾ ಹೋಗುವಂತ ಟೈಮಲ್ಲಿ ಸ್ವಲ್ಪ ಬೇಗ ಹೋಗ್ತೇನೆ ಅಷ್ಟೇ. ಮಾತಾಡುವಷ್ಟು ಪುರ್ಸೊತ್ತಿರಲಿಲ್ಲ. ಪ್ರಾಕ್ಟೀಸ್ ಇದೆ. ಪ್ರಾಕ್ಟೀಸ್ ಅಂದ್ರೆ 8:30ಗೆ ಸ್ಟಾರ್ಟ್ ಆಗ್ತಿತ್ತು, 11 ಗಂಟೆ ತನಕ ಇತ್ತು. ಅದೇ ಬರುವಾಗ ಲೇಟ್ ಅದೇ. ಸೊ ಹಾಗೆ. ಮತ್ತೆ ನೀವೀಗ ತುಂಬಾ ಪಾತ್ರಗಳನ್ನು ಮಾಡಿದ್ರಿ. ಸೊ ನಿಮ್ಮ ಮೊದಲನೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದ್ರೆ ಫಸ್ಟ್ ಟೈಮ್ ನಾವು ಸ್ಟೇಜ್ ಹತ್ತುವಾಗ ಸ್ವಲ್ಪ ನರ್ವಸ್ನೆಸ್ ಹಾಗೆಲ್ಲ ಇರ್ತದಲ್ವ. ಸೊ ನಿಮ್ಗೆ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳುದಾದ್ರೆ? ಎಂತ ಪಾತ್ರ ಮಾಡ್ತಿದ್ರಿ? ಫಸ್ಟ್ ಪಾತ್ರ ಯಾವುದು? ನಾವು ಫಸ್ಟ್ ಮಾಡಿದ್ದು ಸ್ಕಿಟ್ ಅಲ್ಲಿ. ಅಂದ್ರೆ NSS ಕ್ಯಾಂಪ್ ಇತ್ತು, ಡಿಗ್ರಿ ಕಾಲೇಜ್ಗೆ ಹೋಗುವಾಗ NSS ಕ್ಯಾಂಪ್ ಇತ್ತು. ಆವಾಗ ಸ್ಕಿಟ್ ಮಾಡ್ಲಿಕ್ಕೆ ಯಾರಿಲ್ಲ ನಮ್ಮಲ್ಲಿ ಅಂತ ಹೇಳಿದ್ರು. ಮತ್ತೆ ಎಂಥದೊಂದು ಯಾವುದೋ ಒಂದು ಸಣ್ಣ ಸ್ಕಿಟ್ ಮಾಡ್ತಿದ್ದೆ. ಅದಾದ ನಂತರ NSS ಕ್ಯಾಂಪ್ ಮೂಡುಬೆಳ್ಳಿ ಎಡ್ಮೇರ್ ಶಾಲೆಯಲ್ಲಿ ನಮಗೆ NSS ಕ್ಯಾಂಪ್ ಇತ್ತು. ಅಲ್ಲಿರುವಾಗ ಯಾವುದೋ ಒಂದು ಸಣ್ಣ ಸ್ಕಿಟ್ ಮಾಡಿದ್ದೆ ನಾನು. ಆವಾಗ ಇವರು ದಿನಕರ್ ಭಂಡಾರಿ ಅವರು ಕತೆ ಎಲ್ಲ ಬರೆಯೋರು, ಅವ್ರು ನೋಡಿದರು. ನೋಡಿ, ನೀ ಇಷ್ಟೆಲ್ಲ ಮಾಡ್ತೀಯಲ್ಲ ಮಾರೆ ಹಾಗೆ ಅಂತ ಹೇಳಿದರು. ಆಯ್ತು ಅಂತ ಹೇಳಿದೆ. ಜಾಸ್ತಿ ಟಚ್ಚಲ್ಲಿ ಇರಲಿಲ್ಲ ನಮಗೆ. ಅದಾದ ನಂತರ ನಾನು ನಿಸರ್ಗ ಯೋಗ ಮಂಡಲಕ್ಕೆ ಎಲ್ಲ ಸೇರಿದೆ. ತುಂಬ ಹೆಸರಿದೆ ಅದಕ್ಕೆ. ಅಲ್ಲಿಂದ ತುಂಬ ಜನ ಆಕ್ಟರ್. ಅಲ್ಲಿಂದ ಒಂದು ಒಳ್ಳೆ ಸ್ಟೆಪ್ ಸಿಕ್ಕಿದೆ. ಅದಾದ ನಂತರ 2015ರಲ್ಲಿ ಅಂಚಿಂಚಿ ತೂವಡೆ ಅಂತ ಹೇಳಿ ಒಂದು ಡ್ರಾಮಾ ಆಯ್ತು. ಅಷ್ಟೊತ್ತಿಗೆ ನಿಸರ್ಗ ಯೋಗ ಮಂಡಲದಲ್ಲಿ ಇದ್ದೆ ನಾನು. ಬಟ್ ನನಗೆ ರೋಲ್ ಇರಲಿಲ್ಲ. ಅಂದರೆ ನನಗೆ ಕೆಪಾಸಿಟಿ ಇಲ್ಲ ಅಂತ ಹೇಳಿ ನಮಗೆ ಆಲ್ರೆಡಿ ನನಗೆ ಗೊತ್ತಿತ್ತು. ಬಟ್ 8 ದಿವಸ ಇರುವಾಗ ಒಬ್ಬರು ಮೇನ್ ಕ್ಯಾರೆಕ್ಟರ್ ಒಬ್ರು ಕೈ ಕೊಟ್ಟರು, ಅದು ಕುರುಡನವರು. ಇವ್ರು ಕಾಲ್ ಮಾಡಿದ್ರು, ಅವರು ದಿನಕರ್ ಭಂಡಾರಿ ಅವರು ಕಾಲ್ ಮಾಡಿ ಹೇಳಿದರು, ಹೀಗೀಗೆ ಒಂದು ರೋಲ್ ಉಂಟು, ಮಾಡ್ತೀಯ ನೀನು, ಮಾಡ್ತೀಯ ಬಾ ಅಂತ ಹೇಳಿದ್ರು. ಅದಾದ ನಂತರ ಹೋದೆ ಎಂತ ನೋಡುವ ಅಂತೇಳಿ. ಅದಾದ ನಂತರ ಪ್ರಭಾಕರ್ ಆಚಾರ್ಯ ಮೂಡುಬೆಳ್ಳೆ ಎಡ್ಮೇರ್ ಅವ್ರು ಹೇಳಿದರು, ನೀನು ಮಾಡು, ನಾನು ಹೇಳಿಕೊಡ್ತೇನೆ ಅಂತ ಹೇಳಿ. ಅಲ್ಲಿಂದ ಸ್ಟಾರ್ಟ್. ಅದಾದ ನಂತರ ಸುಪರ್ಣ ಕಲಾವಿದರು ಅಂತೇಳಿ ಶಿರುವ, ಅಲ್ಲಿ ಟೀಮಿಗೆ ಸೇರಿಸಿದ್ರು. ಯಾರು? ದಿನಕರ್ ಭಂಡಾರಿ ಅವರು. ಮೇನ್ ನಮ್ಗೆ ಗುರುಗಳಾಗಿದ್ದು ಇವರು ಪ್ರಭಾಕರ್ ಆಚಾರ್ಯ ಎಡ್ಮೇರ್. ನಿಮ್ಗೊಂದು ಬಂದದ್ದು ಸತ್ಯ, ಹೌದು. ಮತ್ತೆ ನೀವು ಸ್ಕ್ರಿಪ್ಟ್ ಈಗ ತುಂಬಾ ಮುಂಚೆಯಿಂದ ಸಹ ನಾಟಕ ನೋಡ್ಕೊಂಡು ಬಂದಿರ್ತೀರಿ. ನಿಮ್ಗೆ ತುಂಬಾ ಇಷ್ಟವಾಗುವ ಸ್ಕ್ರಿಪ್ಟ್ ಅಂತ ಇದ್ರೆ, ನೀವು ಮಾಡಿದ ನಾಟಕದಲ್ಲಿ ಆಗಿರ್ಬೋದು, ನೀವು ನೋಡಿದ ನಾಟಕದಲ್ಲಿ ಆಗಿರ್ಬೋದು? ನಾನು ನೋಡಿದ ಡ್ರಾಮಾದಲ್ಲಿ ಫಸ್ಟ್ ನನಗೆ ಡ್ರಾಮಾದ ಹುಚ್ಚಿತ್ತು. ಬಟ್ ಯಾರು ಮೂಡುಬೆಳ್ಳೆಯಲ್ಲಿ ಸಂದೀಪ್ ಶೆಟ್ಟಿ, ಮಾಣಿಬೆಟ್ಟು, ಮತ್ತು ಪ್ರಭಾಕರ್ ಆಚಾರ್ಯ, ದಿನಕರ್ ಭಂಡಾರಿ, ಇವರು 3 ಜನ ಇತ್ತು. ವಾರ್ಷಿಕೋತ್ಸವ, ಗಣೇಶೋತ್ಸವಕ್ಕೆಲ್ಲ ಮಾಡ್ತಿದ್ರು. ಆವಾಗ ನಾವು ಎದುರಲ್ಲಿ ಕೂತ್ಕೊಳ್ಳೋದು, ನೆಲದಲ್ಲೆಲ್ಲ ಕೂತು ಡ್ರಾಮಾ ನೋಡ್ತಿದ್ದದ್ದು. ಸಂದೀಪ್ ಶೆಟ್ಟಿಯನ್ನು ನೋಡ್ತಾ ಇರೋದು. ಮತ್ತು ಮನೆಗೆ ಹೋಗಿ ಅಂಥದ್ದೆಲ್ಲ ಮಕ್ಕಳಾಟಿಗೆಲ್ಲ ಮಾಡ್ತಿದ್ದೆ. ಮತ್ತೆ ಮರುದಿವಸ ವಿಸರ್ಜನೆ ದಿವಸ ಇವ್ರು ದಿನಕರ್ ಭಂಡಾರಿ ಆಗಲಿ ಮತ್ತೆ ಎಡ್ಮೇರ್ ಪ್ರಭಾಕರ್ ಆಚಾರ್ಯ ಅವ್ರ ವಿಸರ್ಜನೆ, ಗಣೇಶೋತ್ಸವ ವಿಸರ್ಜನೆ ದಿವಸ ಇರ್ತಾರಲ್ವ, ಅಲ್ಲಿ ಅವರನ್ನೇ ನೋಡ್ತಾ ಇರೋದು. ಅಂದ್ರೆ ಅಷ್ಟು ಇಂಟ್ರೆಸ್ಟ್ ನಮ್ಗೆ ಅವರಂದ್ರೆ ಅವಾಗೆಲ್ಲ. ಮತ್ತೆ ಈಗ ಅವ್ರ ಜೊತೆನೆ ಒಂದು ಆಕ್ಟ್ ಮಾಡುವಂತ ಇದು ಬಂದು ನಮ್ಗೆ. ಅದ್ರ ಬಗ್ಗೆ ಹೇಳಿ ಸರ್. ಯಾವ್ದು ಇದ್ರಲ್ಲಿ ಸ್ಕಿಟ್ ಅಲ್ಲಿ ನಿಮ್ಗೆ ಅವರ ಜೊತೆ ನಾಟಕ ಮಾಡಿ? ನಾನು ಅದು ಸಹ ನಿಮ್ಮದು ಅಂದ್ರೆ ನೀವು ನೋಡ್ಕೊಂಡಿದ್ದ ಆರ್ಟಿಸ್ಟ್. ಸೊ ಅವರ ಜೊತೆ ಮಾಡುವಾಗ ನಿಮ್ಗೆ ಒಂದು ಖುಷಿ ಇರ್ತದೆ, ಎಕ್ಸ್ಪೀರಿಯನ್ಸ್ ಹೇಳಿ.
ಅಂದರೆ ಫಸ್ಟ್ ನಾನು ಇದು ಅಂಚಿಂಚಿ ತೋಡ ಡ್ರಾಮಾದಲ್ಲಿ ಇವರು ದಿನಕರ್ ಭಂಡಾರಿ ಅವರಿದ್ದರು. ಮತ್ತು ಡೈರೆಕ್ಷನ್ ಮಾಡಿದ್ದು ಇವರು ಪ್ರಭಾಕರಾಚಾರ್ಯ ಎಡ್ಮೇರ್ ಆಯಿತಾ. ಅದಾದ ನಂತರ ಒಟ್ರಾಸಿ ಮಂಡ್ಯ ವೆಚ್ಚದಲ್ಲಿ ಪುನಃ ಟೀಮಲ್ಲಿ ದಿನಕರ್ ಭಂಡಾರಿ ಅವರು ಮಾತ್ರ ಇದ್ದದ್ದು. ವಿಕ್ರಮ್ ಅಂತೇಳಿ ವಿಕ್ರಮ್ ಶೆಟ್ಟಿ ಅವರ ಡೈರೆಕ್ಷನ್ ಇದ್ದದ್ದು. ಅದಾದ ನಂತರ ಸ್ವಲ್ಪ ಗ್ಯಾಪ್ ಆಯಿತು. ಹೀಗೆ ಒಂದು ದಿವಸ ಪ್ರಭಾಕರಾಚಾರ್ಯ ಅವರು ಕೆಲಸ ಮಾಡುವಲ್ಲಿ ಹೋಗಿದ್ದೆ ನಾನು. ಅವರು ನೋಡ್ತೇವೆ ಒಂದು ಟೀಮ್ ಆಗ್ತಾಯಿದೆ ಬರ್ತೀಯಾ ಅಂತ ಕೇಳಿದರು. ಅದಕ್ಕಿಂತ ಮೊದಲು ನಾನು ಸುಪರ್ಣ ಕಲಾವಿದ ಬಿಟ್ಟೆ ಮತ್ತು ಮನೆಯಲ್ಲೇ ಇದ್ದೆ. ಡ್ರಾಮಾ ಎಲ್ಲ ಜಾಸ್ತಿ ಹೋಗ್ತಿರಲಿಲ್ಲ. ಯಕ್ಷಗಾನ ಇದು ಕಲಿತಿದ್ದೆ ನಾನು, ಭಾಗವತಿ ಕಲಿತಿದ್ದೆ ಯಾಗಪ್ಪಲ್ಲಿ. ಇವರು ಹೇಳಿದರು, ಪ್ರಭಾಕರಾಚಾರ್ಯ ಹೇಳಿದರು, ಎಂಥ ಡ್ರಾಮಾ ಮಾಡ್ತೀಯಾ ಆಯ್ತಂತ ಹೇಳಿದೆ. ಅವ್ರು ಸಹ ಇದ್ದರು ಅದರಲ್ಲಿ, ಡೈರೆಕ್ಷನ್ ಕೂಡ ಅವರೇ, ಆ್ಯಕ್ಟರ್ ಕೂಡ ಅವರೇ. ಅಲ್ಲಿಂದ ಸ್ಟಾರ್ಟ್ ನಮ್ಮದು ಜರ್ನಿ. ಅದಾದ ನಂತರ 500ನೇ ಪಿರಬನ್ನಾಗ ಅಂತೇಳಿ ಡ್ರಾಮಾದಲ್ಲಿ 500ನೇ ಶೋ ಅದು. ಅದರಲ್ಲಿ ಸಂದೀಪ್ ಶೆಟ್ಟಿ ಅವರು ಮಾಡಿಬಿಟ್ಟಿದ್ರು. ಅವರು ಅಣ್ಣ, ನಾನು ತಮ್ಮ, ನಮ್ಮದು ಮೇಸ್ತ್ರಿ ಇದು, ಅವರು ಅಂಗಡಿಯಲ್ಲಿ ಕೂತು ಮಾಡುವಂಥ ಕ್ಯಾರೆಕ್ಟರ್. ಅದು ತುಂಬ ಖುಷಿ ಆಯ್ತು ನನಗೆ. ಯಾವುದೆಲ್ಲ ಪಾತ್ರ ಮಾಡಿದ್ದೀರಾ ನೀವು? ಪಾತ್ರ ಫಸ್ಟ್ಗೆ ಮಾಡಿದ್ದು ಕುರುಡನದ್ದು. ಅದಾದ ನಂತರ ಹೋಟೆಲ್ನ ಮ್ಯಾನೇಜರ್ ಒಟ್ರಾಸಿ ಮಂಡ್ಯ ವೆಚ್ಚದಲ್ಲಿ. ಅದಾದ ನಂತರ ಪಿರ ಬರುವಲ್ಲ ಅಂತ ಹೇಳಿ ಡ್ರಾಮಾ ಒಂದಿತ್ತು. ಅದರಲ್ಲಿ ನಾನು ಅಜ್ಜಿಯದು ಮೊಮ್ಮಗ ಫುಲ್ಲಿ ಅಂತೇಳಿ ಒಂದು ಒಂಥರ ಮಂದ ಬುದ್ಧಿ ಹೊರಗೆ ಅದು. ಅದಾದ ನಂತರ ಮೋಕೆದ ಮದಿಮಾಲ, ಅದರಲ್ಲಿ ಸಹ ಕೆಲಸ, ಮನೆ ಕೆಲಸ ಮಾಡುವಂಥದ್ದು. ಮತ್ತೆ ಒಂದರಲ್ಲಿ ಹೀರೋ ಮಾಡಿದ್ದೆ, ಗೌಜಿದ ಮದುವೆ ಅಂತೇಳಿ. ಇಂಥದ್ದೆಲ್ಲ ಮಾಡಿ ಮತ್ತೆ ಸ್ಕಿಟ್ ಅದು ಇದನ್ನಂತ ಸಣ್ಣ ಪುಟ್ಟದೆಲ್ಲ ಮಾಡ್ತಿದ್ದೆ. ಈಗ ಸಹ ಮಾಡ್ತಾ ಇರ್ತೀರಾ? ಮಾಡ್ತೇನೆ, ಬಟ್ ಈಗ ಸ್ವಲ್ಪ ಡ್ರಾಮಕ್ಕೆ ಹೋಗೋದು ಸ್ವಲ್ಪ ಕಮ್ಮಿ ಮಾಡಿದ್ದೇನೆ. ಅಂದರೆ ಮನೆಯಲ್ಲಿ ಈಗ ಯಾರಿಲ್ಲ ಹಾಗೆ. ಮತ್ತೀಗ ನೀವು ಯಕ್ಷಗಾನ ಮಾಡಿದ್ರಿ ಹೇಳಿದ್ರಿ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಕ್ಷಗಾನದ್ದು ಸ್ವಲ್ಪ ನಾಟಕಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಅದರಲ್ಲಿ ನಾನು ವೇಷ ಆಗ್ತಿದ್ದೆ. ಒಂದು PU ತನಕ ನಾನು ವೇಷ ಮಾಡ್ತಿದ್ದೆ ನಾನು ಸ್ಕೂಲಲ್ಲಿ, ಮತ್ತು ಕೆಲವೊಂದು ಸಂಘ ಸಂಸ್ಥೆಯಲ್ಲಿ ಮಾಡಿದ್ದೆ. ಅದರ ನಂತರ ನಾನು ಭಾಗವತಿಗೆ ಕಲಿಬೇಕಂತೇಳಿ ಭಾಗವತಿಗೆ ಕಲಿತಿದ್ದೆ. ನಂತರ ಭಾಗವತಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವೊಂದು ಯಕ್ಷಗಾನ ಮಾಡಿದೆ. ಅದಾದ ನಂತರ ನಮ್ಮದು ಕಟ್ಪಾಡಿಯಲ್ಲಿ ಶನಿಕತೆ ಇದು ಉಂಟು ಟೀಮ್, ಅದರಲ್ಲಿ ಈಗಲೂ ಭಾಗವತಿಗೆ ಮಾಡ್ತೇನೆ. ಅದರಲ್ಲಿ ಮೇಯ್ನ್ ಆನಂದ ಪೂಜಾರಿ ಕಟ್ಪಾಡಿ ಅವರು ಮೇಯ್ನ್. ಅದಾದ ನಂತರ ಫಸ್ಟಿಗೆ ನಾನು ಕೂತ್ಕೊಳ್ತೇನೆ ಸಂಗೀತಕ್ಕೆ, ನಂತರ ಅವರು. ಈಗ ನೀವು ವಕೀಲರಾಗಿರೋದ್ರಿಂದ ನಿಮ್ಗೆ ನೀವು ನಾಟಕದಿಂದ ಕಲ್ತದ್ದು ಏನಾದ್ರೂ ಅಲ್ಲಿ ಉಪಯೋಗ ಆಗಿದೆ ಅಂತ ಏನಾದ್ರೂ ಒಂದು ಅನಿಸ್ತದ? ತುಂಬಾ ಇದೆ. ಅದ್ರ ಬಗ್ಗೆ ಕ್ಲೈಂಟ್ಗಳ ಜೊತೆ ಮಾತಾಡುವಾಗ ಒಂಥರ ಜಾಸ್ತಿ ಇದಾಗೋದಿಲ್ಲ, ನಮ್ಗೆ ಮುಜುಗರ ಆಗೋದಿಲ್ಲ, ಡೈರೆಕ್ಟ್ ಆಗಿ ಕೇಳ್ಬೋದು ಏನಿದ್ರು ಸಹ. ಹಾಗೆ ಇಲ್ಲಿ ಸ್ಟೇಜ್ ಅಲ್ಲೆಲ್ಲ ಮಾತಾಡಿ ಅದು ಅಲ್ಲಿ ಧೈರ್ಯ ಬಂದಿರ್ತದೆ. ನಾನು ಸ್ಟೇಜ್ ಫಿಯರ್ ಅನ್ನುವಂಥದ್ದು ಈಗ ಉಂಟು ಕೆಲವೊಂದು ಸಂದರ್ಭದಲ್ಲಿ, ಬಟ್ ಮೊದಲಿನ ಹಾಗೆ ಏನಿಲ್ಲ. ಅಂದ್ರೆ ಈಗ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ, ಹಾಗೆ ನೀವು ಚೇಂಜ್ ಆಗ್ತಾ ಹೋಗಿದೆ. ಮತ್ತೆ ಈಗ ಮುಂಚಿನ ನಾಟಕಕ್ಕೆ ಮತ್ತೆ ಈಗಿನ ನಾಟಕಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಸೊ ನಿಮ್ಮ ಪ್ರಕಾರ ಅದರ ಬಗ್ಗೆ ಅಭಿಪ್ರಾಯ ಏನು ಸರ್? ಡಿಫ್ರೆನ್ಸ್ ಅಂದರೆ ನಮಗೇನಷ್ಟು ಗೊತ್ತಾಗೋದಿಲ್ಲ, ಆ ಥರ ಗೊತ್ತಾಗೋದಿಲ್ಲ. ಏನು ಡಿಫ್ರೆನ್ಸ್ ಅಂದರೆ ಕೆಲವೊಂದು ಇದರಲ್ಲಿ ರೆಕಾರ್ಡಿಂಗಲ್ಲೇ ಇರ್ತದೆ. ರೆಕಾರ್ಡಿಂಗಲ್ಲಿ ನನಗೆ ಯಾವುದು ಅಂಥದ್ದು ಸಿಗಲಿಲ್ಲ, ಅಂಥ ಅನುಭವ ಆಗಲಿಲ್ಲ. ಈಗ ನಮ್ಮದೇನಿದ್ರು ಸ್ಟೇಜಲ್ಲಿ ಮಾತಾಡುವಂಥದ್ದು. ಮತ್ತೆ ಈಗ ನಿಮ್ಮ ಬಾಲ್ಯದ ಬಗ್ಗೆ ಅದು ಹೇಗಿತ್ತು? ಬಾಲ್ಯದಂದರೆ ಆವಾಗ ಊರು ನಿಮ್ಮ? ಹೌದು, ನಾನು ಮೂಡಬೆಳ್ಳೆಯಲ್ಲಿ, ನಮ್ಮದು ಊರು. ಹುಟ್ಟಿದ್ದು ಮಾತ್ರ ತೊಟ್ಟಮಲ್ಲಿ ಅಂತ ಹೇಳಿ. ಅದಾದ ನಂತರ ಮೂಡಬೆಳ್ಳಿಗೆ ಶಿಫ್ಟ್ ಆದರು. ಆವಾಗ ಗಣೇಶೋತ್ಸವಕ್ಕೆ ಡ್ರಾಮಕ್ಕೆಲ್ಲ ಹೋಗುದಲ್ಲ ಮಕ್ಕಳೆಲ್ಲ. ನಾನು ಸಣ್ಣದಿರುವಾಗಲೇ ನೋಡು ಅಂತೇಳಿ ಹೋಗ್ತಿದ್ದೆ. ಮತ್ತು ಒಂದು ಸಲ ನಾನು ಸಂದೀಪ್ ಶೆಟ್ಟಿ ಇವರೆಲ್ಲ ಇರುವಾಗ ಉಂದಿ ಹೆಂಚಿನ ನಾಟಕ ಅಂತ ಹೇಳಿ ಆಗಿತ್ತು. ಅಲ್ಲಿಂದ ಸ್ಟಾರ್ಟ್ ನಮ್ಮದು. ಸಂದೀಪ್ ಶೆಟ್ಟಿ ಅದೇ ಅವರಾಗೆ ಕ್ಯಾರೆಕ್ಟರ್ ಅಂದರೆ ಮನೆಯಲ್ಲಿ ಬಂದು ಅಮ್ಮನೊಟ್ಟಿಗೆ ಆಗಲಿ ಅಕ್ಕನೊಟ್ಟಿಗೆ ಆಗಲಿ ಅದನ್ನು ಹಾಗೆ ಮಾಡಿದ್ರು, ಇವರು ಹೀಗೆ ಮಾಡಿದ್ರು, ಅದೇ ನಮ್ದು ಆಗ್ತಿತ್ತು. ಅದಾದ ನಂತರ ಯಕ್ಷಗಾನ ಕೂಡ ಹುಚ್ಚಿತ್ತು. ತಂದೆಗೂ ಯಕ್ಷಗಾನ ಟೀಚರ್ ನಮ್ಮದು. ಮನೆಯಲ್ಲಿ ಒಂದು ಮೇಜ್ ಆಗಲಿ ಎಂತಾದ್ರೂ ಇದ್ರೆ ಅದಕ್ಕೆ ಬಡಿತಾ ಇರೋದು, ಒಂದು ಕೊಡಪನ ಬಿಡ್ತಿರ್ಲಿಲ್ಲ ಬಡಿಯೋದ್ರಲ್ಲಿ. ಹಾಗೆ ನಾನು ಪದ್ಯ ಹಾಡೋದಾದ್ರೆ ಅಣ್ಣ ಕೊಡಪನ ಬಡಿತಿದ್ರು, ನಾನು ಕೊಡಪನ ಬಡಿದ್ರು ಪದ್ಯ ಹೇಳ್ತಿದ್ರು.
ಮತ್ತೆ ಮನೆಯಲ್ಲಿ ಯಾವ್ದಾದ್ರು ಲುಂಗಿ ಎಲ್ಲ ಕಟ್ಕೊಂಡು ಅದು ಅದು ಆ ಥರ. ಸೊ ನಿಮ್ಗೆ ಚಿಕ್ಕದ್ರಿಂದ ಸಹ ಇದ್ರ ಬಗ್ಗೆ ಒಲವಿತ್ತು ಇತ್ತು. ಅಂದ್ರೆ ಮುಂಚಿನಿಂದ ಸಹ. ಇತ್ತು. ಮತ್ತೆ ಈಗ ಹೇಗಾಗ್ತದೆ ಈಗ ಕೆಲ್ಸದ ನಡುವೆ ಎಲ್ಲ? ಕಷ್ಟ ಆಗ್ತದೆ, ಬಟ್ ಇಂಟ್ರೆಸ್ಟ್ ಉಂಟಲ್ಲ, ಹಾಗಾಗಿ ಒಂದು ಲೆವೆಲಲ್ಲಿ ಹೋಗ್ತಾ ಉಂಟು ಈಗ. ಈಗ ನಿಮ್ಮ ಅಪ್ಪ ಸಹ ಯಕ್ಷಗಾನದ್ದು ಟೀಚರ್ ಅಂತ ಹೇಳಿದ್ರಿ. ಸೊ ನೀವು ಒಂದು ಆರ್ಟಿಸ್ಟ್ ಆಗಿ ನೋಡುವಾಗ ಅವರದ್ದು ಅನುಭವ ಹೇಗಿದೆ? ಅಂದ್ರೆ ಅವರಿಗೆ ಸಹ ಖುಷಿ ಇರ್ತದಲ್ವಾ? ಹೌದು, ಅವರಿಗೆ So, ಖುಷಿ. ಅವರ ಬಗ್ಗೆ ಹೇಳುದಾದ್ರೆ ನಮ್ಗೆ ಯಕ್ಷಗಾನ ಟೀಚರ್ ಹೌದು, ಮನೆಯಲ್ಲಿ ನನ್ಗೆ ಕಲಿಸ್ತಿದ್ರು. ಯಕ್ಷಗಾನ ಕಲಿತಿರುವಾಗ್ಲೂ ಅವ್ರು ಕಲಿಸ್ತಾರೆ ಅಂತ ಹೇಳಿದ್ರೆ ನಾನು ಕುತ್ಕೊಳ್ತಿರ್ಲಿಲ್ಲ. ನಾನು ಮತ್ತೆ ಯಕ್ಷಗಾನ ಕೇಂದ್ರಕ್ಕೆ ಹೋಗಿ ಸ್ವಲ್ಪ ಸ್ವಲ್ಪ ಕಲಿತು ಹಾಗೆಲ್ಲ ಮಾಡ್ತಿದ್ದೆ. ಬಟ್ ನನಗೆ ಮೇಯ್ನ್ ಅಂದ್ರೆ ತಂದೆ ಹೇಳಿಕೊಟ್ಟದ್ದು, ತಾಳ ಎಲ್ಲ ಫಸ್ಟಿಗೆ ತಂದೆ ಹೇಳಿಕೊಟ್ಟದ್ದು. ಬಟ್ ಅವರು ಕಲಿಯುವಾಗ ಗೊತ್ತಿದೆ, ಪೆಟ್ಟೊಂದು 4 ಬಿಟ್ಟು ಹೇಳ್ತಿದ್ರು ಅವರು. ಹಾಗೆ ಅಂದ್ರೆ ಅವರಿಗೆ ಸಹ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ಇಂಥದ್ರಿಂದ. ಅಮ್ಮಂದೆಲ್ಲ ಸಪೋರ್ಟ್? ಅಮ್ಮ ತುಂಬಾ ಸಪೋರ್ಟ್. ಅಮ್ಮ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಿ ಏನಿಲ್ಲ, ಯಾವ್ದು ಬೇಕಾದ್ರೂ ಮಾಡುದ್ರು ಒಳ್ಳೇದ್ರಲ್ಲಿ ಮಾಡು ಅಂತ ಹೇಳಿ. ಈಗ ಕಲಾವಿದ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿಮ್ಮದು ಇದು ಪ್ರವೃತ್ತಿಯಾಗಿ ಚಾಯ್ಸ್ ಮಾಡಿದ್ರಿ, ಈಗ ವೃತ್ತಿಯಾಗಿ ನೀವು ವಕೀಲರಾಗಿದ್ರಿ. ಸೊ ಅದ್ರ ಬಗ್ಗೆ ನಿಮ್ಗೆ ಅದ್ರ ಬಗ್ಗೆ ಹೇಗೆ ಒಲವು ಬಂತು ವಕೀಲದ್ದು? ವಕಾಲತ್ ಅಂತ ಹೇಳಿದ್ರೆ ಮನೆಯಲ್ಲಿ ನಾವು 3 ಜನ ಮಕ್ಕಳು, ಅಣ್ಣ ಅಕ್ಕ ನಾನು. ಅಣ್ಣ ಫಾರಿನ್ ಅಲ್ಲಿದ್ರು, ಅಕ್ಕ ಮ್ಯಾರೇಜ್ ಆಯ್ತು, ಮತ್ತೆ ನಾನು ಮನೆಯಲ್ಲೇ ಇದ್ದೆ. ಈಗ ನಾನು ಕೂಡ ಬೇರೆ ಊರಿಗೆ ಹೋಗುದಾದ್ರೆ ಅಪ್ಪ ಅಮ್ಮ ಹತ್ರ ಇರೋದು ಸ್ವಲ್ಪ ಕಷ್ಟ. ಅದಕ್ಕೆ ಅಣ್ಣ ಏನು ಹೇಳಿದೆ ಅಂತ ಹೇಳಿದ್ರೆ, ನೀನು ಊರಲ್ಲಿ ಇರು, ಎಂತಾದ್ರೂ ಒಂದು ಮಾಡ್ತೀರ, ಅದಕ್ಕೆ ಊರಲ್ಲಿ ಎಂತ ಮಾಡುದು, ಮತ್ತೊಂದು LLB ಆದ್ರೂ ಮಾಡು ಅಂತ ಹೇಳಿದೆ. ಮಾಡಿದೆ. ಅದರ ಮಿಡ್ಲಲ್ಲಿ ನಮಗೆ 1:30 ತನಕ ಮಾತ್ರ LLB ಇದು ಕಾಲೇಜ್, 1:30 ತನಕ ಮಾತ್ರ. 1:30 ನಂತರ ನಾನು ಎಂತ ಮಾಡುದು ಆಯ್ತಾ. ಆ ಗ್ಯಾಪಲ್ಲಿ ನಾನು ಎಂತ ಮಾಡಿದೆ, ಮತ್ತೆ ನಾಟಕ ಡ್ರಾಮಕ್ಕೆಲ್ಲ ಇವ್ರು ಕರೆದ್ರು, ಟೀಮಿಗೆ ಬಾ, ನಿಂಗೆ ಟೈಮ್ ಇರ್ತದಲ್ಲ ಅಂತೇಳಿ. ಮತ್ತೆ ಎಕ್ಸಾಮ್ ಟೈಮಲ್ಲಿ ನಿಂಗೆ ಬೇಕಾದ್ರೆ ರಜೆ ಕೊಡುವ ಅಂತೇಳಿ. ಎಕ್ಸಾಮ್ ಟೈಮಿಗೆ ಡ್ರಾಮಾ ಸಹ ಇರ್ತಿರ್ಲಿಲ್ಲ ನನಗೆ, ಆಲ್ಮೋಸ್ಟ್ ಜಾಸ್ತಿ ಇರಲಿಲ್ಲ. ಹಾಗೆ ಸ್ಕೂಲ್ ಅಂದ್ರೆ ನೀವೀಗ ಕಾಲೇಜಲ್ಲಿ LLB ಕಾಲೇಜಲ್ಲಿ ಅಲ್ಲಿನ ಲೆಕ್ಚರ್ಸ್ ನಿಮ್ಗೆ ಸಪೋರ್ಟಿವ್ ಇದ್ರ? ಅಂದ್ರೆ ಅವ್ರಿಗೆ ಗೊತ್ತಿತ್ತ ನೀವು ಈ ತರ ಎಲ್ಲ ಇದ್ ಮಾಡ್ತಿದ್ರಿ ಅಂತ? ಗೊತ್ತಿತ್ತು, ಬಟ್ ಅವರಿಗೆ ಗೊತ್ತಾದದ್ದು ಸ್ವಲ್ಪ ಫೈನಲ್ ಅಲ್ಲಿ ಇರುವಾಗ. ಅಂದ್ರೆ ನಾನು ಕ್ಲಾಸಲ್ಲಿ ಕೂತ್ಕೊಂಡು ಎಂತಾದ್ರು ಚೆಸ್ಟ್ ಅದೆಲ್ಲ ಇರ್ತದಲ್ಲ, ಅದನ್ನೆಲ್ಲ ನೋಡ್ತಾ ಮತ್ತೊಬ್ರು ಹೇಳಿದ್ರು ಆರ್ಟಿಸ್ಟ್ ಅವನು, ಅದಕ್ಕೆ ಹಾಗೆ ಅಂತ ಹೇಳಿ. ಸ್ಕೂಲ್ ಕಾಲೇಜ್ ಆ ಟೈಮಲ್ಲಿ ನಾಟಕ ಮಾಡಿದ್ರ? ಅಂದ್ರೆ ಸ್ಕೂಲಲ್ಲಿ ಕಾಲೇಜಲ್ಲಿ ನಿಮ್ಮ? ನನಗೆ ಸ್ಟೇಜ್ ಫಿಯರ್ ಇರುವುದ್ರಿಂದ ನಾನು PU ಅಲ್ಲಿಯೂ ಕೂಡ ಮಾಡಲಿಲ್ಲ. ಡಿಗ್ರಿ ಫೈನಲ್ ಅಲ್ಲಿ ಇರುವಾಗ ಅದೇ NSS ಕ್ಯಾಂಪಿಂದ ನಂದು ಜರ್ನಿ ಸ್ಟಾರ್ಟ್ 2015ರಲ್ಲಿ. ಅದಾದ ನಂತರ ನೋಟ್ ಮಾಡಿದ್ದು ದಿನಕರ್ ಭಂಡಾರಿ ಅವರೇ ಕರೆಸಿ ಫಸ್ಟ್ ಅವಕಾಶ ಕೊಟ್ಟದವರು. ಫಸ್ಟ್ ಡೈರೆಕ್ಷನ್ ಮಾಡಿದ್ದು ಪ್ರಭಾಕರಾಚಾರ್ಯ ಎಡ್ಮೇರು. ನಿಮ್ಗೆ ಅಂದ್ರೆ ನೀವು ಹೇಳಿದ್ರೆ ತುಂಬಾ ವರ್ಷ ನಂಗೆ ಸ್ಟೇಜ್ ಫಿಯರ್ ಇತ್ತು ಅಂತ. ಸೊ ನೀವು ಈ ಸ್ಟೇಜ್ ಫಿಯರ್ ಇಂದ ಹೊರಗೆ ಬರ್ಲಿಕ್ಕೆ ಕಾರಣ ಆದದ್ದು ಹೇಗೆ? ಅಂದ್ರೆ ಯಾವ ರೀತಿಯಿಂದ ನೀವು ಈಗ ಅಷ್ಟು ಸ್ಟೇಜ್ ಫಿಯರ್ ಇಲ್ಲ ಹೇಳಿದ್ರೆ? ಇಲ್ಲ, ಸ್ಟೇಜ್ ಫಿಯರ್ ಅಂತ ಹೇಳಿದ್ರೆ ಎಲ್ಲಿ ತನಕ ಅಂತ ಹೇಳಿದ್ರೆ, ತಂದೆಯವರು ಒಂದು ಯಕ್ಷಗಾನಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಏನಂತ ಹೇಳಿದ್ರೆ ಒಬ್ರು ರಕ್ಕಸನದ್ದು ವೇಷ ಮಾಡಿದೆ, ದೇವಿ ಇದರಲ್ಲಿ ಚಂಡಮುಂಡ್ರದ್ದು ಯಾವುದೋ ಒಂದು ವೇಷ ಮಾಡುವಾಗ ನಾನು ಈಗ ನೋಡ್ಕೊಂಡಿದ್ದೆ. ಅಂದ್ರೆ ನಂಗೆ ಭಯಂಕರ ಹೆದರಿಕೆ ವೇಷ ಅಂದ್ರೆ. ನಾನಪ್ಪನ ಹತ್ರ ಹೇಳಿದೆ, ನಂಗೊಂದು ವೇಷ ಮಾಡಬೇಕು. ಆಯ್ತು, ಯಾವ್ದಾದ್ರು ಒಂದು ವೇಷ ಮಾಡು ಅಂತ ಹೇಳಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗುದಂತ ಅವರು ಮೇಕಪ್ ಮಾಡಿ ಹೀಗೆ ನೋಡುವಷ್ಟೊತ್ತಿಗೆ ನಾವು ಅಲ್ಲಿ ಓಡಿ ಆಗಿದೆ. ಸಭೆ ಮಧ್ಯದಲ್ಲೇ ಓಡಿದ್ದೇನೆ. ಅಂದ್ರೆ ವೇಷ ಮಾಡ್ಬೇಕಂತ ಹೇಳಿ ಡ್ರೆಸ್ ತೆಗ್ದಿದ್ದೇನೆ ನಾನು, ಅದ್ರಲ್ಲಿ ಓಡ್ಕೊಂಡು ಬಂದಿದ್ದೆ. ಈಗ ಹೋಗ್ಬೇಕು ಅನ್ನೋ ಸಮಯದಲ್ಲಿ ಹೌದು, ಅದೇ ಒಂದು. ಅದ್ರ ನಂತರ ನಾನು ಸ್ಟೇಜ್ ಹತ್ರ ಹೋಗ್ಲಿಲ್ಲ ನಾನು. ಅಂದ್ರೆ ತಂದೆ ಒಟ್ಟಿಗೆ ಯಕ್ಷಗಾನ ಇದೆ ಹೀಗೆ ಕಲಿತಿದ್ದೆ, ಬಟ್ ಸ್ಟೇಜ್ಗೆ ಹೋಗ್ತಿರಲ್ಲ. ಮತ್ತೆ ನಿಮ್ಗೆ ಅದು ಹೋದದ್ ಹೇಗೆ? ಈಗ ತುಂಬಾ ಜನ ನಿಮ್ಮ ತರವೇ ಸ್ಟೇಜ್ ಫಿಯರ್ ಇರುವವರು ಇರ್ತಾರೆ ಅಂದ್ರೆ ಬರ್ಲಿಕ್ಕೆ. ಸೊ ಅವರಿಗೆ ನೀವು ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅವರಿಗೆ ಅಂದ್ರೆ ಮಾಡ್ಬೇಕಂತ ಆಸೆ ಇರ್ತದೆ ನಿಮ್ಮ ತರವೇ, ಆದ್ರೆ ಒಂದು ಸ್ಟೇಜ್ ಫಿಯರ್ ಅಂತ ಅನ್ನೋದು ಇರ್ತದೆ. ಇಲ್ಲ, ಮಾಡ್ಬೋದು. ಸ್ಟೇಜ್ ಫಿಯರ್ ಏನಂತ ಹೇಳಿದ್ರೆ, ಫಸ್ಟಿಗೆ ಒಂದು ಡೈರೆಕ್ಟ್ ಹೋಗ್ಲಿಕ್ಕೆ ಕಷ್ಟ ಆದ್ರೆ ಒಂದು ಸ್ಟೇಜ್ ಅಲ್ಲಿ ಯಾವ್ದಾದ್ರು ಒಂದು ಚೇರ್ ಇಡುದ, ಒಂದು ಬೊಕ್ಕೆ ತಂದು ಕೊಡುದ,
ಅಥವಾ ಒಂದು ಟಿಪಾಯಿ ಎಂತಾದ್ರು ಅಂದ್ರೆ ಸೆಟ್ ಸಣ್ಣ ಮಾಡ್ಲಿಕ್ಕೆ ಸಣ್ಣ ಹೋದ್ರೆ ಕೆಲಸ, ಹಾ. ಅಲ್ಲಿ ಇದ್ರಲ್ಲಿ ಗುಂಗಲ್ಲಿ ಗೊತ್ತಾಗ್ತದೆ ಸ್ಟೇಜ್ ಏನಂತ ಹೇಳಿ. ಹಾ, ಹೌದು ಮೇನ್ ಅದೇ. ಹೌದು, ಅಂದ್ರೆ ನಾವು ಸ್ಟೇಜ್ ಹತ್ತಬೇಕು ಮೊದಲು. ಹೌದು, ಫಸ್ಟ್ ನಾವು ಯಾವ್ದಾದ್ರು ಒಂದು ಸ್ಟೇಜ್ ಅಲ್ಲಿ ನಿಂತು ಒಂದು ಸಭೆಯನ್ನು ನೋಡಿ ಸ್ಟೇಜ್ ಚೇರ್ ಇಡುದ, ಎಂತಾದ್ರು ಬೊಕ್ಕೆ ಕೊಡುದು, ಎಂತಾದ್ರು ಪ್ರಶಸ್ತಿ ಅಂತ ಕೊಡುವಾಗ ಎಂತಾದ್ರು ಹೆಲ್ಪ್ ಮಾಡೋದು. ಹೌದು. ಮತ್ತೆ ಈಗ ಮುಂದೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಎಂತ ಈ ವಕೀಲ ವೃತ್ತಿಯಿಂದ ಸಾಗಿರ್ಬೋದು, ನಿಮ್ಮ ನಾಟಕ ವೃತ್ತಿಯಿಂದ ಸಾಗಿರ್ಬೋದು, ನಾಟಕದ ವಿಷಯದಲ್ಲಿ ನಿಮ್ಗೆ ಮುಂದುವರ್ಲಿಕ್ಕೆ ಇಷ್ಟ ಉಂಟಾ ಇನ್ನು ಸಹ? ನನ್ಗೆ ಎರಡೂ ಅನಿವಾರ್ಯ. ಅಂದ್ರೆ ನಾಟಕ ಬಿಡುವಾಗಿಲ್ಲ, ಅದೊಂದು ಬೇಕೇ ಬೇಕು. ಏನಿದ್ರು ಒಂದು ಎಷ್ಟೇ ಟೆನ್ಷನ್ ಇರ್ಲಿ, ಹಾಗಾಗಿ ಯಾವುದೇ ಟೆನ್ಷನ್ ಇರ್ಲಿ, ಕೆಲ್ಸದಿರ್ಬೋದು ಮನೆಯದಿರ್ಬೋದು, ಬಟ್ ಡ್ರಾಮಾ ಸೆಟ್ಟಿಗೆ ಹೋದ ನಂತರ ಲೋಕವೇ ಬೇರೆ, ರಿಲೀಫ್ ತರ. ಹಾಗಾಗಿ ಅದನ್ನು ಬಿಡ್ಲಿಕ್ಕೆ ಮನಸ್ಸಿಲ್ಲ, ಬಟ್ ಇದು ಅನಿವಾರ್ಯ ಆದ್ರೆ ಯಾವ್ದಾದ್ರು ಒಂದು ಬಿಡ್ಲೇಬೇಕು ನಾವು. ಹೌದು. ಈಗ ಕೆಲವರು ನಿಮ್ಮ ತರವೇ ನಾಟಕ ರಂಗವನ್ನ ಪ್ರವೃತ್ತಿಯಾಗಿ ಚಾಯ್ಸ್ ಮಾಡ್ಕೊಂಡಿರ್ತಾರೆ, ಇನ್ನೊಬ್ರು ಅದನ್ನ ವೃತ್ತಿಯಾಗಿ ಚಾಯ್ಸ್ ಮಾಡ್ಕೊಂಡಿರ್ತಾರೆ. ಸೊ ನಿಮ್ಮ ಪ್ರಕಾರ ಅದ್ರಲ್ಲಿ ಯಾವ್ದು ಒಳ್ಳೇದು? ಅಂದ್ರೆ ವೃತ್ತಿಯಾಗಿ ಚಾಯ್ಸ್ ಮಾಡ್ಕೊಳ್ಳೋದು ಒಳ್ಳೇದಾ, ಪ್ರವೃತ್ತಿಯಾಗಿ ಚಾಯ್ಸ್ ಮಾಡ್ಕೊಳ್ಳೋದು ಒಳ್ಳೇದಾ? ಹಗಲಿಗೆ ಯಾವ್ದಾದ್ರು ಒಂದು ಕೆಲಸ ಇದ್ರೆ ಪ್ರವೃತ್ತಿಯೇ ಒಳ್ಳೇದು. ಹಗಲಿಗೆ ಯಾವ್ದಾದ್ರು ಒಂದು ವೃತ್ತಿ ಇದ್ರೆ ಅದು ಪ್ರವೃತ್ತಿ ಒಳ್ಳೇದು, ಯಾವ್ದು ಡ್ರಾಮಾ. ವೃತ್ತಿಯನ್ನಾಗಿದ್ದನ್ನು ತಕೊಂಡು ಹೋಗಿ ಮುಂದುವರಿಸುದು ಈಗಿನ ಇದ್ರಲ್ಲಿ ಕಷ್ಟ ಉಂಟು, ಸ್ವಲ್ಪ ಕಷ್ಟ, ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ನನ್ಗೆ ಅನುಭವ ಆಗಿದೆ. ಯಾಕಂತ ಹೇಳಿದ್ರೆ ನಾನು ಟೀಮಲ್ಲಿ ಇರುವಾಗ ತಂದೆಗೆ ಹುಷಾರಿರ್ಲಿಲ್ಲ ಒಂದು ಇದರಲ್ಲಿ, ಆಯ್ತಾ. ಇಲ್ಲಿ ಅಕ್ಕ ಕೂಡ ಡ್ರಾಮಾ ಆಗುವಾಗ ಕಾಲ್ ಮಾಡ್ತಿದ್ಲು. ಅದೊಂದು ಸಿಚುವೇಶನ್ ಬೇರೆ. ಡ್ರಾಮಾ ಎಲ್ಲಿ ತನಕ ಅಂತ ಹೇಳಿದ್ರೆ ನಾನು ಲಾಸ್ಟ್ ಸೀನ್ ಅಲ್ಲಿ ಇರುವಂತ ಮೇಕಪ್ ಅಲ್ಲಿ ಎತ್ಕೊಂಡು ಬಂದಿದ್ದೆ ನಾನು. ಗಾಡಿ ಹಿಡ್ಕೊಂಡು ಬಂದು ಹಾಸ್ಪಿಟಲ್ನ ಗೇಟಲ್ಲಿ ನಿಂತು ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಅವ್ರು ಎಣಿಸ್ತಾರೆ ಇವ್ನು ಯಾರೋ ಬಂದಿದ್ದಾನೆ ಇವನು. ಹೌದು, ನಾನು ಇದು ಚಡ್ಡಿ ಮತ್ತು ಇದ್ರ ಶರ್ಟ್ ಅಲ್ಲಿ ಇರುವಾಗ ಏನೋ ಒಂದು ಮತ್ತೊಂದು ದೊಡ್ಡ ಬ್ಯಾಗ್ ಇದೆ ಎಂತ ತಿಳ್ಕೊಳ್ತಾರೆ ಅವರು. ಅದೊಂದು ತುಂಬಾ ಬೇಜಾರಿನ ಸಂಗತಿ ನಂಗೆ. ಅದೇ ಅದ್ರ ಬಗ್ಗೆ ಈಗ ನಾವು ಈ ನಾಟಕ ಅಂತೆಲ್ಲ ಇರುವಾಗ ನಮ್ಮ ಮನೆಯಲ್ಲಿ ಎಂತದೇ ಒಂದು ಸಮಸ್ಯೆ ಇರಲಿ, ನಮ್ಗೆ ಎಂತ ಸ್ಟ್ರೆಸ್ ಇರ್ಲಿ, ನಾವು ಅಲ್ಲಿ ಬಂದ್ಮೇಲೆ ನಾವು ಆ ಕ್ಯಾರೆಕ್ಟರ್ಗೆ ನಾವು ಮಾಡ್ಲೇಬೇಕು. ಅದ್ರ ಬಗ್ಗೆ ನೀವು ಹೇಳುದಾದ್ರೆ ನಾಟಕ ಜೀವನ ಒಂದು ವ್ಯಕ್ತಿಗೆ ಹೇಗೆ ಎಫೆಕ್ಟ್? ಮನೆಯಲ್ಲಿ ಯಾರಾದ್ರೂ ತಂದೆ ತಾಯಿಯೊಟ್ಟಿಗೆ ಇನ್ನೊಬ್ರು ಯಾರಾದ್ರೂ ಇದ್ದಾರಂತಾದ್ರೆ ಅದನ್ನು ವೃತ್ತಿಯಾಗಿ ಮಾಡ್ಬೋದು ನಾವು. ಮನೆಯಲ್ಲಿ ಯಾರು ಇಲ್ಲ, ತಂದೆ ತಾಯಿಯೊಟ್ಟಿಗೆ ಅನಿವಾರ್ಯ ಅಂತ ಆದ್ರೆ ಹಾಗಾಗಿ ಯಾವ್ದಾದ್ರು ಒಂದು ವೃತ್ತಿ ಮಾಡ್ಲೇಬೇಕು. ಇದನ್ನು ಪ್ರವೃತ್ತಿ ಮಾಡ್ಬೋದು, ಆಯ್ತಾ. ಹಾಗಾಗಿ ಯಾರಾದ್ರೂ ಒಬ್ರು ಬೇಕೇ ಬೇಕು. ಆದ್ರೆ ಡ್ರಾಮಾ ಆರ್ಟಿಸ್ಟಿಗೆ ನಾನು ಡ್ರಾಮಾವನ್ನೇ ನಾನು ವೃತ್ತಿ ಮಾಡ್ಕೊಳ್ಳಿ ಹೇಳಿದ್ರೆ ತುಂಬಾ ಕಷ್ಟ. ಹೌದು, ಅಂದ್ರೆ ಅದಕ್ಕೆ ಮನೆಯಲ್ಲಿ ಸಹ ಅಷ್ಟೇ ಇದಿರ್ಬೇಕಾಗ್ತದೆ. ಅದೌದು, ಯಾರಾದ್ರೂ ಒಬ್ರು ನೋಡ್ಕೊಳ್ಳುವವರಿದ್ರೆ ಹೌದು ಅದನ್ನು ಮಾಡ್ಬೋದು ನಾವು. ನಿಮ್ಗೆ ಮೊದ್ಲಿಗಿತ್ತ ಇದನ್ನು ವೃತ್ತಿಯಾಗಿ ಮಾಡ್ಬೇಕಂತ ಅಥವಾ ಹೀಗೆ ಮನಸ್ಥಿತಿ ಇದ್ದದ? ಇಲ್ಲ, ವೃತ್ತಿ ಅಂತ ಹೇಳಿದ್ರೆ ನಂಗೆ ಒಂದು ಚಟ ಅಂತ ಹೇಳ್ಬೋದಲ್ಲ, ಅದೇ ಕಂಟಿನ್ಯೂ ಮಾಡ್ತಾ ಹೋಯ್ತು. ಅದು ನಾನು ಇಷ್ಟ ತನಕ ಅದು ವೃತ್ತಿ ಅಂತ ಹೇಳಿ ಇದ್ ಮಾಡ್ತಿರ್ಲಿಲ್ಲ, ಪ್ಯಾಷನ್. ಒಂದು ಗಮ್ಮತ್ತಿಗೋಸ್ಕರ ಅಂತ ಹೇಳಿ ಹೋದದ್ದು. ಅದು ಮತ್ತೆ ಟೀಮಿಗೆಲ್ಲ ಅದು ಅನಿವಾರ್ಯ, ಟೀಮಿಗೆ ಹೋದದ್ದು. ಅದು ನಿಮ್ಗೆ ಈಗ ನಿಮ್ಮ ಜರ್ನಿ ನೋಡಿದ್ರೆ ಹೇಗೆ ಫೀಲ್ ಆಗ್ತದೆ? ಅಂದ್ರೆ ನೀವು ಹೇಳಿದ್ರಿ ನಾನು ಎಣಿಸದೆ ಈ ಫೀಲ್ಡಿಗೆ ಬಂದದ್ದು, ಅಂದ್ರೆ ನಾಟಕ ಎಲ್ಲ ಸ್ಟ್ರೆಸ್ ಇತ್ತು, ಅಂದ್ರೆ ಸ್ಟೇಜ್ ಫಿಯರ್ ಇತ್ತು ಹಾಗೆಲ್ಲ. ಸೊ ಈಗ ಹೇಗೆ ಅನಿಸ್ತದೆ? ಈಗ ಸ್ಟೇಜ್ ಫಿಯರ್ ಅನ್ನೋಂಥದ್ದು ಏನು ಇಲ್ಲ, ಆಲ್ರೆಡಿ ಅದು ಹೋಗಿ ಆಗಿದೆ. ಬಟ್ ನಾವು ಸ್ಟೇಜಲ್ಲಿ ನಿಂತು ಏನು ಮಾಡ್ತಿದ್ದೇವೆ ಅದೊಂದು ಮೇನ್. ನೀವೀಗ ಒಂದು ಕ್ಯಾರೆಕ್ಟರ್ ಕೊಟ್ಟು ಈಗ ಮಾಡಂತ ಹೇಳಿದ್ರೆ ನಾನು ರೆಡಿ ಇದ್ದೇನೆ, ಹೋಗು ನೀನು ಹೋಗಿ ನೀನು ಬೇರೆ ಇದರಲ್ಲಿ ಒಂದು ಸಂಬಂಧಪಟ್ಟ ಇದಕ್ಕೆ ಭಾಷಣ ಮಾಡು ಅಂತ ಹೇಳಿದ್ರೆ ನಡೀಲಿಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಅನುಭವ ಇಲ್ಲ, ಎಕ್ಸ್ಪೀರಿಯನ್ಸ್ ಇಂದ. ನೀವು ಮಾಡಿದಷ್ಟು ಪಾತ್ರದಲ್ಲಿ ನಿಮ್ಗೆ ತುಂಬಾ ಚಾಲೆಂಜಿಂಗ್ ಅನ್ಸಿದ ಪಾತ್ರ ಯಾವುದು? ಒಂದು ಪಾತ್ರ ತುಂಬಾ ಚಾಲೆಂಜಿಂಗ್ ಮತ್ತೆ ಹೆದರಿಕೆ ಇದ್ದದ್ದು ಅಂತ ಹೇಳಿದ್ರೆ ಪಿರ ಬಂದಾಗ ಅದು 500ನೇ ಶೋ. ಅದ್ರಲ್ಲಿ ಯಾಕಂತ ಹೇಳಿದ್ರೆ ಅದರಲ್ಲಿ ಸಂದೀಪ್ ಶೆಟ್ಟಿ ಅವರಿದ್ದಾರೆ, ಮತ್ತೆ ನಮ್ದು ಇವರು ಪ್ರಭಾಕರಾಚಾರ್ಯ ಎಡ್ಮೇರ್ ಅವರಿದ್ದಾರೆ, ದಿನಕರ್ ಬಂಡ್ಯರ್ ಇವರು, ಅವರೆಲ್ಲ ಇರುವಾಗ ನಾವು ಹೇಗೆ ಮಾಡುದು? ಅದೇ ಒಂದು ಇತ್ತು. ದೊಡ್ಡ ಕಲಾವಿದರು ಅವರೆಲ್ಲ. ಈಗ ನೀವು ಹೇಳಿದ್ರಿ ಫಸ್ಟ್ ನಾನು ಮಾಡಿದ್ದ ಆರ್ಟಿಸ್ಟ್ ನಾನು ರಿಪ್ಲೇಸ್ ಕ್ಯಾರೆಕ್ಟರ್ ಆಗಿ ಹೋದದ್ದು ಅಂತ ನೀವು. ಸೊ ನಾವು ರಿಪ್ಲೇಸ್ ಕ್ಯಾರೆಕ್ಟರ್ ಆಗಿ ಹೋದಾಗ ಇನ್ನೊಬ್ಬರ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಇದಕ್ಕಿಂತ ಮುಂಚಿನವ್ರು ಮಾಡಿದ ರೀತಿ ಅದೆಲ್ಲ ಮ್ಯಾಟರ್ ಆಗ್ತದೆ. ಸೊ ಅದು ನಿಮ್ಗೆ ಹೇಗೆ ಇದಾಯ್ತು? ಅದು ಸಹ ನಿಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್?
ನಾನು ಅದೇ ನಂದು ಮೇನ್ ಇವರನ್ನೆಲ್ಲ ನೋಡ್ತಿದ್ದೆ ಆಯ್ತಾ, ಯಾರು ಪ್ರಭಾಕರಾಚಾರ್ಯರನ್ನು ನೋಡ್ತಿದ್ದೆ. ಸಂದೀಪ್ ಶೆಟ್ಟಿ ಅವರದ್ದು ಯಾವುದೇ ಡ್ರಾಮಾ ಆದ್ರೂ ನಾನು ನೋಡ್ತೇನೆ, ನಾನು ಹತ್ರದಲ್ಲಿದ್ರೆ. ಇವರದೆಲ್ಲ ಮಿಕ್ಸ್ ಮಾಡ್ಕೊಂಡು ನಮ್ಮದೇ ಒಂದು ಮಾಡ್ಕೊಂಡು ಹೋದೆ ನಾನು. ಬಟ್ ಯಾರ್ದು ಅದು ಕಾಪಿ ಅಂತ ಹೇಳಿ ಇಷ್ಟ ತನಕ ಹೇಳಲಿಲ್ಲ, ಬಟ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ನೀವು ಈಗ ಸಹ ನಾಟಕ ಎಲ್ಲ ನೋಡ್ತೀರಾ? ಈಗ ಸಹ ಆ ಹವ್ಯಾಸ ಉಂಟಾ? ಹೋಗ್ತೇನೆ, ಖಂಡಿತ ಹೋಗ್ತೇನೆ. ಅದು ಸಹ ಇವರು ಸಂದೀಪ್ ಶೆಟ್ಟಿ ಇದ್ದಾರೆ ಅಂತ ಹೇಳಿದ್ರೆ ಕೇಳಿಕ್ಕಿಲ್ಲ. ಅದು ಅವರದ್ದು ಕೆಲವೊಂದು ಡ್ರಾಮಾ ರಂಗತರಂಗದ್ದು ಒಂದು 7 ಸಲ 8 ತನಕ ನೋಡ್ತೇನೆ, 7-8 ಸರ್ತಿ ನೋಡ್ತೇನೆ ನಾನು. ನಿಮ್ಗೆ ಇನ್ನು ನೀವು ಮಾಡದ ಪಾತ್ರದಲ್ಲಿ ಯಾವ್ದಾದ್ರು ಒಂದು ಪಾತ್ರ ಮಾಡ್ಬೇಕು ಅಂತ ಇದ್ರೆ ಅದು ಯಾವುದು? ಇಲ್ಲ, ಕಾಮಿಡಿಯಾಗಿ ಮುಂದುವರಿಬೇಕಂತ ಹೇಳುವಂತ ಆಸೆ. ಬಟ್ ಲಾಸ್ಟ್ ಟೈಮ್ ನಮ್ಗೆ ಹೀರೋ ಕೊಟ್ಟಿದ್ರು, ಅದೊಂಚೂರು ಚಾಲೆಂಜಿಂಗ್. ಕಾಮಿಡಿಯಿಂದ ಹೌದು, ನಾವು ಹೀರೋಗೆ ಬರೋದು ತುಂಬಾ ಕಷ್ಟ ಅದು. ಬಟ್ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ನಿಮ್ಮ ಪ್ರಾಕ್ಟೀಸ್ ಅವರ್ ಹಾಗೆ ಹೇಗಿರ್ತದೆ ಪ್ರಾಕ್ಟೀಸ್ ಟೈಮಲ್ಲೆಲ್ಲ? ಇಲ್ಲ, ಇವರಿಗೆ 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ, ಡ್ರಾಮಾ ಪ್ರಾಕ್ಟೀಸ್ 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ, ನಾನು ಅವರಿಗೆ ಕಾಲ್ ಮಾಡಿ ಬರ್ತೇನೆ, ಈಗ ಒಂದು 5 ನಿಮಿಷದಲ್ಲಿ ಇದ್ದೇನೆ, ಚೂರು ಬಿಸಿ ಇದ್ದೇನೆ ಅಂತ ಇಡುದು. 5 ನಿಮಿಷ ಅಂತ ಹೇಳಿ ಹೋಗುವಾಗ 8:30-9 ಗಂಟೆ. ಅಂದ್ರೆ ನಿಮ್ಗೆ ಇಲ್ಲಿ ಕೆಲಸ ಇರ್ತದೆ. ಹೌದು, ನಾನು ಏನ್ ಮಾಡುವಾಗ ಇಲ್ಲ. ಬಟ್ ನನ್ಗೆ ಇದನ್ನು ಬಿಟ್ರೆ ನನ್ಗೆ ಅದು ಬೇಜಾರು. ಡ್ರಾಮಕ್ಕೆ ನೀನ್ ಬೇಡ ಅಂತ ಹೇಳಿದ್ರೆ ಹೇಳ್ಬೋದು ಅವರು, ಯಾಕಂದ್ರೆ ಟೀಮ್ ನಾಟಕ, ಅದ್ರಲ್ಲಿ ನಾವು ಆತರ ಎಲ್ಲ ಮಾಡುವಾಗಿಲ್ಲ ಅಲ್ಲ. ಬಟ್ ಸುಧಾರಿಸ್ಕೊಂಡು ಹೋಗ್ತಿದ್ರು ನನ್ನ. ಯಾವತ್ತಾದ್ರೂ ಇದು ತುಂಬಾ ಸ್ಟ್ರೆಸ್ ಬೇಡ ನಾಟಕ ಅನ್ನೋ ಫೀಲ್ ಯಾವತ್ತಾದ್ರೂ ಬಂದಿದೆ? ಅದೇ ನನ್ನ ತಂದೆ ಅವರ ಹಾಸ್ಪಿಟಲೈಸ್ ಆದಾಗ ಅದೇ ಒಂದು, ಮತ್ತೆ ಯಾವುದೂ ಇಲ್ಲ, ಅದೊಂದು ಬಿಟ್ರೆ ಇಷ್ಟ ತನಕ ಯಾವುದೂ ಇಲ್ಲ. ಬಟ್ ಈಗ ಹುಚ್ಚು ಹಿಡಿದಿದೆ, ಅದೇ ಟೀಮ್ಗೆ ಹೋಗ್ಬೇಕಂತ ಹೇಳಿ ಇದೆ. ಬಟ್ ಎಂತ ಮಾಡುದು, ಅದು ನಮ್ಗೆ ಟೈಮಿಂಗ್ ಆಗುದಿಲ್ಲ. ಹೌದು. ನಿಮ್ಗೆ ಒಂದು ನಾಟಕ ಈಗ ಏನ್ ಕೊಟ್ಟಿದೆ ಅಂತ ಹೇಳುದಾದ್ರೆ ನೀವೇನ್ ಹೇಳ್ತೀರಾ? ಹೆಸರು ಕೊಟ್ಟಿದೆ, ತುಂಬಾ ಹೆಸರು ಕೊಟ್ಟಿದೆ. ಬಟ್ ಒಂದು ಸ್ಟೇಜ್ ಫಿಯರ್ ಹೋಗಿದೆ. ಯಾರೆದುರಿಗೂ ಬೇಕಾದ್ರೂ ನಿಂತು ಮಾತಾಡುವಷ್ಟೊಂದು ಸಣ್ಣ ಮಟ್ಟಗಾದ್ರೂ ಒಂದು ಕೆಪಾಸಿಟಿ ಬಂದಿದೆ ಹಾಗೆ. ಅಂದ್ರೆ ನಿಮ್ಗೆ ತುಂಬಾ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು ನಾಟಕ ರಂಗದಿಂದ. ಖಂಡಿತ. ಈಗ ಜನಗಳೆಲ್ಲ ನಿಮ್ಮನ್ನು ಗುರುತಿಸ್ತಾರೆ, ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ನಿಮ್ಮನ್ನ ನೀವೊಂದು ಪಾತ್ರ ಮಾಡಿದ್ಮೇಲೆ ಅವರು ಅದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಹೇಗೆ ನಿಮ್ಗೆ ಫೀಲ್ ಆಗ್ತದೆ? ನಾನು ಅಡ್ವೊಕೇಟ್ ಇನ್ನೊಬ್ರು ಕೊಲೀಗ್ ಇದ್ದರು ನಮ್ದು, ಆಯ್ತಾ. ಅವರು ಈಗಲೂ ಒಂದು ನಾಟಕದಲ್ಲಿ ಪುರ್ರ ಅಂತ ಹೇಳಿ, ಪಿರಬರ್ವಲ ಡ್ರಾಮಾದಲ್ಲಿ ನಾನು ಪುರ್ರ ಅಂತ ಹೇಳಿ ಈಗಲೂ ಕರೀತಾರೆ ಅವರು, ಪುರ್ರ ಬಂದ ಅಂತ ಹೇಳಿ. ಇನ್ನೊಂದು ಮೋಕೆದ ಮಜಿಮಾದಲ್ಲಿ ಅದರಲ್ಲಿ ಹೆಸರು ಪುಕ್ಲಿ ಅಂತ ಹೇಳಿ, ಅದನ್ನು ಸಹ ಈಗಲೂ ಕರೀತಾರೆ. ಅಂದ್ರೆ ನಿಮ್ಗೆ ನಾಟಕದಿಂದಲೇ ಹೆಸರು? ಅದು ಈಗಲೂ ಕರೀತಾರೆ ನನ್ನನ್ನು ಹೀಗೆ ಪುರ್ರ ಅಂತ ಹೇಳಿ. ಅಡ್ಡಿಲ್ಲ, ನಂಗೆ ಖುಷಿ ಅದು ಕರೆದ್ರೆ. ಹೌದು. ಮತ್ತೆ ಈಗ ನಾಟಕ ರಂಗಕ್ಕೆ ಬರುವವರು ಅವರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಏನು ಹೇಳೋದಂತ ಹೇಳಿದರೆ, ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಳಿ ನೀವು ಅಂತೇಳಿ. ಮನೆಯ ಪರಿಸ್ಥಿತಿ ಏನುಂಟು, ತಂದೆ ತಾಯಿ ಇಬ್ಬರನ್ನು ಬಿಟ್ಟು ಬರುವುದು ಸ್ವಲ್ಪ ಕಷ್ಟ ಆದರೆ ಯಾರನ್ನಾದರೂ ಒಬ್ಬರನ್ನು ಮನೆಯಲ್ಲಿ ಇಟ್ಟು ನಂತರ ಬನ್ನಿ ನೀವು ಅಂತೇಳಿ. ಮತ್ತು ಕಲೆಯನ್ನು ಪ್ರೀತಿಸಿ, ಗೌರವ ಕೊಡಿ. ಮತ್ತು ಡ್ರಾಮಾ ಆರ್ಟಿಸ್ಟ್ ಅಂತೇಳಿ ಕೆಲವರು ಕೆಲವೊಂದು ಸರ್ತಿ ನೋಡ್ತಾರೆ, ಡ್ರಾಮಾದೇ ನಾಟಕದೇ ಅಂತೇಳಿ. ಬಟ್ ಈಗ ಆ ಥರ ಏನಿಲ್ಲ. ಡ್ರಾಮಾ ಅಂದರೆ ಈಗ ಒಂದು ಲೆವೆಲ್ ಬೇರೆ ಉಂಟು ಈಗ ಹಾಗೆ. ಅದೀಗ ಹೇಳಿದ್ರಿ ನೀವು, ಅಂದರೆ ಒಂದು ಪಾಸಿಟಿವ್ ಸೈಡ್ ಹೇಗೆ ಹಾಗೆ ನೆಗೆಟಿವ್ ಸೈಡ್ ಇರ್ತಾರೆ. ನಾವು ಡ್ರಾಮಾ ಎಲ್ಲ ಮಾಡುವಾಗ ನೆಗೆಟಿವ್ ಆಗಿ ನಮಗೆ ಕಮೆಂಟ್ಸ್ ಬರ್ತಾರೆ. ನಿಮಗೆ ಆ ಥರ ಯಾವುದಾದ್ರೂ ಕಮೆಂಟ್ಸ್ ಬಂದಿತ್ತು, ಒಂದು ಸಲ ಏನೋ ಬಂದಿತ್ತು. ಬಟ್ ಅದಕ್ಕೆ ನಾನು ಅವರಿಗೆ ಬೇರೆ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದೆ, ನಾನು ಬೇಡ ಅದು. ಈಗ ನೆಗೆಟಿವ್ ಕಮೆಂಟ್ಸ್ ಬಂದಾಗ ನಾವು ಅದನ್ನು ಯಾವ ರೀತಿ ಫೇಸ್ ಮಾಡಬೇಕಂತ ನಿಮ್ಗೆ ಅನಿಸ್ತದೆ? ಅದು ನಮಗೆ ಬಿಟ್ಟ, ನಮ್ಮ ಮೈಂಡ್ ಸೆಟ್ಟಿಗೆ ಬಿಟ್ಟ ಹಾಗೆ. ಅಂದರೆ ನಮಗೆ ಫ್ರೆಶ್ನೆಸ್ ಬೇಕು. ದಿನ ಇಡೀ ಕೆಲಸ ಮಾಡಿ ನಮಗೆ ಒಂದು ಸರ್ತಿಗೆ ಒಂದು ಗಮ್ಮತ್ತು ಏನಿಲ್ಲದಿದ್ರೆ ಹೇಗೆ ಆಗಿರ್ಬೋದು? ಹೌದು, ನಮ್ಮ ಖುಷಿ. ಇನ್ನೊಬ್ರು ಏನು ಹೇಳ್ತಾರೆ ಅಂತ ಹೇಳ್ಕೊಂಡು ನಾವು ಅದನ್ನು ಇದು ಮಾಡುವಾಗಿಲ್ಲ. ನಮ್ಮ ಕಲೆಯನ್ನು ನಾವು ಪ್ರೀತಿಸ್ಬೇಕಷ್ಟೇ. ಅವರು ಇದು ಹೇಳ್ತಾರೆ, ಅದು ಹೇಳ್ತಾರೆ ಅಂತ ಹೇಳಿದೆ ನಾವೇನು ಮಾಡುವಾಗಿಲ್ಲ, ಅದು ಅವ್ರ ಖುಷಿ. ಬಟ್ ಅವರಿಗೂ ಒಂದು ಬೇರೆ ಏನಾದರೂ ಒಂದು ಇರ್ಬೋದಲ್ವಾ, ನಮಗೆ ಬೇಡದಿರೋ ಒಪಿನಿಯನ್ ಹಾಗೆ. ನೀವು ಮಾಡಿದ ಪಾತ್ರದಲ್ಲಿ ನಿಮಗೆ ತುಂಬ ಇಷ್ಟವಾದ ಪಾತ್ರ ಯಾವುದು? ಅಂದರೆ ನಿಮಗೆ ಎನಿಸಿದೆ ನಾನು ಒಳ್ಳೆ ಮಾಡಿದ್ದೇನೆ
ಅನ್ನೋ ಥರ ನೀವು ಪ್ರೀತಿಸಿ ತುಂಬ ಇಷ್ಟಪಟ್ಟ ಪಾತ್ರ? ಅದರಲ್ಲಿ ಲಾಸ್ಟ್ ನಾಟಕ ಇದು ಮೋಕೆದ ಮದಿಮಾಲ ಅಂತೇಳಿ, ಅದರಲ್ಲಿ ಪುಕ್ಲಿ ಅದೇ ಅದೊಂದು. ಇನ್ನೊಂದು ಪಿರ ಬಂದಾಗ 500 ಶೋ ಅದರಲ್ಲಿ ಮೇಸ್ತ್ರಿಯದ್ದು ಮಾಡಿದ್ದೆ. ಅದು ತುಂಬ ಖುಷಿ ಆಯ್ತು ನನಗೆ. ನೀವು ಹೇಳಿದ್ರಿ ನೀವು ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆಲ್ಲ ಕೆಲಸ ಮಾಡಿದ್ರಿ ಅಂತ, ಅಂದ್ರೆ ನಾಟಕ ಎಲ್ಲ ಮಾಡಿದ್ರಿ. ಸೊ ಆ ಎಕ್ಸ್ಪೀರಿಯನ್ಸ್ ಅವರೊಟ್ಟಿಗೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ನಂಗೆ ಈಗಲೂ ಹೇಳಲಿಕ್ಕೆ ಆಗುದಿಲ್ಲ ಅಂತ, ಯಾಕಂತ ಹೇಳಿದ್ರೆ ಅವರೊಟ್ಟಿಗೆ ಮಾತಾಡುವಾಗಲೇ ನಮಗೆ ನಡಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ದೊಡ್ಡ ಕ್ಯಾರೆಕ್ಟ್ ಮಾಡುವವರು ಅವರೆಲ್ಲ, ಸಂದೀಪ್ ಶೆಟ್ಟಿ ಅವರ ಹತ್ರ ಎಲ್ಲ ಮಾತಾಡೋದಂತ ಹೇಳಿದರೆ ತುಂಬ ಕಷ್ಟ ಹಾಗೆ. ಸೊ ಕೊನೆಯದಾಗಿ ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಹೇಗಾಯ್ತು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿ? ಈಗಲೂ ಕೈಕಲ್ ನಡಕ್ದೇ ಇದೆ, ಬಟ್ ಏನು ಹೇಳೋದು, ಅನಿವಾರ್ಯ ಮಾತಾಡ್ಲೇಬೇಕು ನಾವು, ಅಡ್ಡಿಲ್ಲ. ತುಂಬ ಖುಷಿ ಆಯ್ತು. ಡ್ರಾಮಾದಿಂದ ನಾನು ಇಲ್ಲಿ ಕೂತು ಮಾತಾಡೋಷ್ಟು ನಾನು ಬೆಳೆದೆ ಅಂತ ಆದ್ರೆ ನನಗೆ ಪ್ರೌಡ್ ಫೀಲ್ ಇದೆ. ಅದೇ ಕೊನೆಯದಾಗಿ ನಿಮಗೆ ಥ್ಯಾಂಕ್ ಯು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಇಷ್ಟೊತ್ತು ನಮ್ಮ ಜೊತೆ ಕುತ್ಕೊಂಡು ಮಾತನಾಡಿದ್ದಕ್ಕೆ, ನಿಮ್ಮ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕೆ, ಅವಕಾಶ ಕೊಟ್ಟದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ವಾರದ ಕಲಾವಿದ ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ರು ಖ್ಯಾತ ಕಲಾವಿದರೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.